ಇವತ್ತು ನಾವು ಪಣೋಲಿಬೈಲಿಗೆ ಹೋಗ್ತಾ ಇದ್ದೇವೆ. ಬರ್ತಿದಾರಷ್ಟೇ, ಲಚ್ಚಿದ್ದರಿಂದ ಬೇಗ ಬೇಗ ಆಯ್ತು. ಮಕ್ಕಳಿದ್ದವರಿಗೆಲ್ಲ ಅಲ್ಲಿ ಬೇಗ ಆಗ್ತದೆ, ಹಾಗಾಗಿ ಗೆಲ್ ಪ್ರಸಾದ ಎಲ್ಲ ತಕೊಂಡು ಬಂದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ಅಂದ್ರೆ ತುಂಬಾ ರಶ್ ಇತ್ತು. ಆದ್ರೂ ಮಗು ಇದ್ದ ಕಾರಣ ಬೇಗ ಬೇಗ ಆಯ್ತು. ಲುಂಗಿಯಿಂದ ಅಂಗಿ ಮ್ಯಾನ್ ಆಗಿ ಈಗ ಸಾನಿಗೆ ಒಂದು ಹೇರ್ ಸ್ಟೈಲ್ ಮಾಡುವ ಅಂತ ಇದ್ದೇನೆ. ಅಂದ್ರೆ ಎಲ್ರಿಗೂ ಗೊತ್ತಿದೆ ಸ್ಟೆಪ್ ಹೇರ್ ಸ್ಟೈಲ್ ಅಂತ. ಅದರಲ್ಲಿ ಡಿಫ್ರೆಂಟ್ ಆಗಿ ಯಾವ ರೀತಿಯಲ್ಲಿ ಹೇರ್ ಸ್ಟೈಲ್ ಮಾಡ್ಬೋದು ಅಂತ ಗೊತ್ತಿಲ್ಲದವರಿಗೆ ಇದು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಇವತ್ತು ನಾವು ಪಣೋಲಿಬೈಲಿಗೆ ಹೋಗ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಮಗಳಿಗೀಗ 11 ತಿಂಗಳು ರನ್ನಿಂಗ್. ಹಾಗಾಗಿ ಇಷ್ಟರವರೆಗೆ ನಾವು ನಾನ್ ವೆಜ್ ತಿನ್ನಿಸಿರ್ಲಿಲ್ಲ. ಇವತ್ತು ಪಣೋಲಿಬೈಲಲ್ಲಿ ಹೋಗಿ ತಾಯಿಯ ಪ್ರಸಾದವನ್ನ ಕೊಟ್ಟು ನೆಕ್ಸ್ಟ್ ನಾವು ನಾನ್ ವೆಜ್ ಅಂದ್ರೆ ಮೊಟ್ಟೆ ಎಲ್ಲ ಇನ್ನು ಸ್ಟಾರ್ಟ್ ಮಾಡ್ಬೇಕಷ್ಟೇ. ಅವಳಿಗೆ ಇಷ್ಟೊತ್ತಿಗೆ ಮೊಟ್ಟೆ ಎಲ್ಲ ಕೊಡ್ಬೇಕಿತ್ತು, ಯಾಕಂದ್ರೆ ಕ್ಯಾಲ್ಸಿಯಂಗೆಲ್ಲ. ಸೊ ಹಾಗಾಗಿ ಪಣೋಲಿಬೈಲಿಗೆ ಹೋಗ್ತಾ ಇದ್ದೇವೆ. ನಾನು ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗ್ತಿದ್ದೇವೆ. ಸೊ ಬನ್ನಿ ಇವತ್ತು ಬ್ಲಾಗ್ ಶುರು ಮಾಡೋಣ. ಲಚ್ಚನ ಡ್ರೆಸ್ ಹೇಗಿದೆ? ಜೀವಿತ ಕೊಟ್ಟ ಡ್ರೆಸ್ ಇದು. ಲಚ್ಚಿ ಲಚ್ಚು ಲಚ್ಚು ಲಚ್ಚು. ಹಾಗಾಗಿ ಇವತ್ತು ನಮ್ಮ ಲಚ್ಚಿಗೆ ನಾನ್ ವೆಜ್ ಊಟ, ಅಪ್ಪೆನ ಪ್ರಸಾದ ಆಯ್ತು. ಈಗ ಮನೆಗೆ ಹೋಗ್ತಿದ್ದೇವೆ. ಅಲ್ಲಿ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ಬ್ಯಾಕ್ ಟು ಹೋಮ್. ಎಲ್ಲ ಬರ್ತಿದಾರಷ್ಟೇ, ಲಚ್ಚಿದ್ದರಿಂದ ಬೇಗ ಬೇಗ ಆಯ್ತು. ಮಕ್ಕಳಿದ್ದವರಿಗೆಲ್ಲ ಅಲ್ಲಿ ಬೇಗ ಆಗ್ತದೆ, ಹಾಗಾಗಿ ಗೆಲ್ ಪ್ರಸಾದ ಎಲ್ಲ ತಕೊಂಡು ಬಂದ್ವಿ. ಇನ್ನು ಮನೆಗೆ ಫೈನಲಿ ಆಯಿತು. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ರಶ್ ಇತ್ತು. ಆದರೂ ಮಗು ಇದ್ದ ಕಾರಣ ಬೇಗ ಬೇಗ ಆಯಿತು. ಅವಳಿಗೆ ಊಟ ಎಲ್ಲ ತಿನ್ನಿಸಿ ಮತ್ತು ಊಟ ಅವರೇ ಕೊಡ್ತಾರೆ. ಕೋಳಿ ಪದಾರ್ಥ, ಅಗೇಲು ಪ್ರಸಾದ. ಆನಂತರ ನಮ್ಮದು ಅಗೇಲು ಕೂಡ ಇತ್ತು. ಸೊ ಅದನ್ನು ಪ್ರಸಾದ ತಗೊಂಡು ಬಂದ್ವಿ ಮನೆಗೆ. ಅಲ್ಲಿ ಬಂದ್ರೆ ಎಲ್ಲ ನಾವು ಅಕ್ಕನ ಮನೆಗೆ ಬಂದಿದ್ದೇವೆ. ಅಕ್ಕನ ತಂಗಿ ಓಡಿದ್ರು. ಇವರಿಲ್ಲಿ ಸಹ ಹೀಗೆ ಭಾವ. ಬ್ಯಾಕ್ ಟು ಹೋಮ್. ಅಕ್ಕನ ಮನೆಯಿಂದ ಈಗ ನಮ್ಮ ಮನೆಗೆ. ಆಯ್ತಂಬೆ, ಈ ಬುಧವಾರನಾ? ವಸಂತಕ್ಕ ಈಗ ತಾಯಿ ಮನೆಗೆ ಬಂದ್ವಿ. ಅಮ್ಮನನ್ನು ಬಿಡ್ಲಿಕ್ಕೆ ಅಂತ ಬಂದ್ವಿ. ಸೊ ಇಲ್ಲೇ ಬಾಕಿಯಾಗಿದ್ದೇವೆ, ಇನ್ನು ಮನೆಗೆ ಹೋಗೋದು. ಇದು ನೋಡಿ, ನನ್ನೊಟ್ಟಿಗೆ ಯಾರಲ್ಲಿದ್ದಾರೆ, ಅತ್ತಿಗೆ ಮತ್ತೆ ಮಕ್ಕಳು ಎಲ್ಲರೂ ಕೂಡ ಇದ್ದಾರೆ. ಸೊ ಇನ್ನು ಹೋಗುದು ನಾವು ಮನೆಗೆ. ಈಗ ಚಹಾ ಎಲ್ಲ ಕುಡ್ದಾಯ್ತು. ಚಹಾ ಎಲ್ಲ ಕುಡಿದು ಬ್ಯಾಕ್ ಟು ಹೋಮ್. ಹೀಗೆಲ್ಲ ಹೀಗೆ ಹೋಗುದಾಯ್ತು, ಕಾರಲ್ಲಿ ಹೋಗುದು, ಫ್ಲೈಟಲ್ಲಿ ಎಲ್ಲ. ನೋಡಿ ನನ್ನ ಕಂಡನಿ ಮನೆಗೆ ಹೋಗಿ ಕಷ್ಟ ಆಗ್ತದೆ ಅಂತ ಹೇಳಿ ಇಲ್ಲೇ ಹುಲ್ಲು ಮಾರ್ತಿದ್ದಾರೆ ನೋಡಿ. ಲುಂಗಿಯಿಂದ ಅಂಗಿ ಮ್ಯಾನ್ ಆಗಿ ಈಗ ತಮ್ಮ ಇದೆಲ್ಲ ಗಿಡ ಎಲ್ಲ ಕಟಿಂಗ್ ಮಾಡ್ತಿದ್ದಾನೆ. ಆಯ್ತು, ಇವತ್ತು ಹುಲ್ಲಿಗೆ ಹೋಗ್ಬೇಕು ಅಂತ ಇಲ್ಲ. ನನ್ನ ಮರ್ಮಲು ಸೊಸೆ
ಅತ್ತ ಲಚ್ಚು ಏರ್ ಮಗ ಇರಿಗೆ ಏರ್ ಹಂಗಿ ಪಾಡ್ನೆ ಲಚ್ಚು ಇಲ್ಲೊಂದು ಮಗು ಉಂಟು ನೋಡಿ. ಯಾರು ತೆಗ್ದು ಕೊಟ್ಟದ ಅದು? ಮಾಮು ತೆಗ್ದು ಕೊಟ್ಟದ? ಹೋಗುವಾಗ ನಂಗೆ ಬಿಟ್ಟು ಹೋಗ ಆಯ್ತದನ್ನು. ಲಚ್ಚು ಆಟ ಆಡ್ತಿದ್ದಾನಲ್ಲ ಅವನಿಗೆ ಹೋಗ್ತಿದ್ದಾಳೆ. ಎಸ್ ನಾವು ಮನೆಗೆ ಹೊರಟ್ವಿ. ನನ್ನ ಗಂಡ ಅಲ್ಲಿದ್ದಾರೆ. ಕಾಸ್ಟ್ಯೂಮ್ ಚೇಂಜ್ ಆಯ್ತು ವಾಪಸ್. ಓ ಚೂಡಿ ಹೋಗ್ತಿದ್ದೇವೆ. ನನ್ನ ಅಮ್ಮ ಇಲ್ಲಿ ಗುಡಿಸ್ತಿದ್ದಾರೆ, ಅಂಗಲ ಗುಡಿಸ್ತಿದ್ದಾರೆ. ಬರ್ಪಮ್ಮ ಟಾಟಾ ಬಾಯ್. ನಮ್ಮ ಮಗಳು ನೋಡಿ. ಎಸ್ ಗೈಸ್, ನೀವು ಆಲ್ರೆಡಿ ಪನೋಲಿಬೈಲಿ ಹೋದದೆಲ್ಲ ನೋಡಿರ್ಬೋದು. ಅದೇ ಪನೋಲಿಬೈಲ್ನ ಒಳಗೆ ನಾನು ವಿಡಿಯೋ ಮಾಡಲಿಲ್ಲ, ಯಾಕಂತ ಹೇಳಿದ್ರೆ ದೈವಸ್ಥಾನ ಅಲ್ವಾ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಮತ್ತೆ ತಾಯಿ ಮನೆಗೆ ಹೋಗಿ ವಾಪಸ್ ಈಗ ಮನೆಗೆ ಬಂದು ಈಗ ಸಾನಿಗೆ ಒಂದು ಹೇರ್ ಸ್ಟೈಲ್ ಮಾಡುವ ಅಂತ ಇದ್ದೇನೆ. ಅಂದ್ರೆ ಎಲ್ರಿಗೂ ಗೊತ್ತಿದೆ ಸ್ಟೆಪ್ ಹೇರ್ ಸ್ಟೈಲ್ ಅಂತ. ಅದರಲ್ಲಿ ಡಿಫ್ರೆಂಟ್ ಆಗಿ ಯಾವ ರೀತಿಯಲ್ಲಿ ಹೇರ್ ಸ್ಟೈಲ್ ಮಾಡ್ಬೋದು ಅಂತ ಗೊತ್ತಿಲ್ಲದವರಿಗೆ ಇದು ಆಲ್ಮೋಸ್ಟ್ ಎಲ್ರಿಗೆ ಗೊತ್ತಿರುತ್ತೆ, ಆದ್ರೆ ಗೊತ್ತಿಲ್ಲದವರು ಜಸ್ಟ್ ನೋಡಿ ಅಂತ. ಸೊ ಬನ್ನಿ, ಅವಳಿಗೆ ತಲೆ ಕಟ್ತೇನೆ. ಈಗ ಸಾನು ಇದ್ದಾಳೆ, ಅವಳ ಹೇರ್ ಸ್ವಲ್ಪ ಲಾಂಗ್ ಇದೆ. ಸೊ ಲಾಂಗ್ ಹೇರ್ನವರಿಗೆ ಟ್ರೆಡಿಷ್ನಲ್ ಆಗಿ ಇದು ಚೆನ್ನಾಗಿ ಲುಕ್ ಕಾಣುತ್ತೆ. ಸೊ ಹಾಗಾಗಿ ಹೇರ್ ಸ್ಟೈಲ್ ಮಾಡ್ತಿದ್ದೇನೆ. ಸೊ ಬನ್ನಿ ಗೈಸ್, ಎಂತ ಗೊತ್ತುಂಟಾ, ಇವತ್ತಿನ ವ್ಲಾಗ್ ಅಲ್ಲಿ ಕೆಲವು ಹೇರ್ ಸ್ಟೈಲ್ ಬಗ್ಗೆ ಹೇಳುವ ಅಂತ. ಸೊ ಇವಳಿಗೆ ಆಲ್ರೆಡಿ ನಾನು ಒಂದು ಕಟ್ಟಿದ್ದೇನೆ ನೋಡಿ, ಇದು ಸಾಗರಿ ಜಡೆ ಅಂದ್ರೆ ಸ್ಟೆಪ್ ಜಡೆ. ಸೊ ಅದನ್ನೆಲ್ಲ ಹೇಗೆ ಕಟ್ಟೋದು, ಮತ್ತೆ ಬೇರೆ ಬೇರೆ ಸ್ಟೈಲಲ್ಲಿ ಹೇಗೆ ಕಟ್ಟೋದು, ಅಂದ್ರೆ ಲಾಂಗ್ ಹೇರ್ ಇರೋವರಿಗೆ ಹೇಗೆ ತಲೆ ಕಟ್ಬೋದು, ಅಂದ್ರೆ ತಲೆ ಕೂದಲು ಕಟ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ಇವರು ವಿಡಿಯೋ ಮಾಡ್ತಿದ್ದಾರೆ ಇವತ್ತಿನ ವಿಡಿಯೋ. ಗೈಸ್, ಎಂತ ಗೊತ್ತುಂಟಾ, ಸ್ಟೆಪ್ ಜಡೆ ಕಟ್ಟೋದಾದ್ರೆ ಫಸ್ಟಿಗೆ ಇಲ್ಲಿಂದವಾ ಅಥವಾ ಮಿಡ್ಲಿಂದವಾ ಅದು ಪ್ಲಾನಿಂಗ್ ಮಾಡ್ಕೊಳ್ಬೇಕು. ಈಗ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೇನೆ. ಹಾಗಾಗಿ ನಾವು ಪಫ್ ಕಟ್ತೇವೆ ಅಲ್ವಾ, ಸೊ ಅಷ್ಟೇ ತಗೊಂಡ್ರೆ ಇಷ್ಟು ತಗೊಳ್ಬೇಕು ನೋಡಿ. ಆಯ್ತಲ್ಲ, ನಾನೇನ್ ತಗೊಂಡೆ ಈ ತರ ತಕೊಂಡ್ರೆ ಆಯ್ತು. ಈ ತರ ತಕೊಂಡು ಇದರಲ್ಲಿ 3 ಲೇಯರ್ ನಾವು ನೇಯ್ದು ಕಟ್ತೇವೆ ಅಲ್ವಾ, ಸೊ ಆ ತರ ಲೇಯರ್ ಬರಬೇಕು. ಲೇಯರ್ ಬಂದು ಇಲ್ಲಿ ನೋಡಿ, ಈ ಸೈಡಿಂದ ಈ ತರ ತಕೊಳ್ಬೇಕು, ಮತ್ತೆ ಈ ಸೈಡಿಂದ ಲೆಫ್ಟ್ ಅಂಡ್ ರೈಟ್ ಇಂದ ಒಂದೊಂದೇ ಲೇಯರ್ ತಕೊಂಡು ಕಟ್ಟುತ್ತಾ ಹೋಗುದು ಅಷ್ಟೇ. ನೀವು ಎಷ್ಟು ಲೇಯರ್ ಬೇಕು ಅಂತ ಅಂದ್ರೆ ಸ್ವಲ್ಪ ಸ್ವಲ್ಪ ತಕೊಂಡ್ರೆ ತುಂಬಾ ಲೇಯರ್ ಆಗುತ್ತೆ. ನೀವು ಜಾಸ್ತಿ ಕೂದಲನ್ನ ತಕೊಂಡ್ರೆ ಸ್ವಲ್ಪ ಲೇಯರ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಆದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇಷ್ಟಿಷ್ಟೇ ತಕೊಳ್ಬೇಕು. ಒಮ್ಮೆ ಈ ಸೈಡಿಂದ, ಒಮ್ಮೆ ಈ ಸೈಡಿಂದ. ಭವಿಷ್ಯ ನೋಡಿ, ನಾನು ಇಲ್ಲಿಂದ ತಕೊಂಡಿದ್ದೇನೆ. ಇಲ್ಲಿಂದ ತಕೊಂಡು ಇಲ್ಲಿ ತನಕ ನಾನು ಲೈಟ್ ಆಫ್ ಮಾಡಿದ್ರೆ ಗೊತ್ತಾಗ್ಬೋದೇನು ನಿಮಗೆ. ನೋಡಿ, ಇಲ್ಲಿಂದ ಫುಲ್ ನೇಯ್ದು ಇಲ್ಲಿ ತನಕ ತಕೊಂಡು ಇಲ್ಲಿ ಮಿಡ್ಲಲ್ಲಿ ಕ್ಲಿಪ್ ಹಾಕಿದ್ರು ಆಗ್ತದೆ, ಅಥವಾ ರಬ್ಬರ್ ಬ್ಯಾಂಡ್ ಹಾಕಿದ್ರು ಆಗುತ್ತೆ. ಇದು ಫ್ರೀ ಹೇರ್ ಬಿಡುವಾಗಿದ್ರೆ ಈ ತರ ಮಾಡಿ ಈ ತರ ಕಟ್ಬೋದು. ಒಂದ್ ವೇಳೆ ನಿಮ್ಗೆ ಫ್ರೀ ಹೇರ್ ಬೇಡ, ಸ್ವೆಟ್ ಆಗ್ತದೆ ಹಾಗೆ ಏನಾದಿದ್ರೆ ಇದನ್ನ ಫುಲ್ ನೇಯ್ಬೇಕು. ನೋಡಿ, ಫುಲ್ ನೇಯ್ದು ಕಟ್ಲಿಕ್ಕೂ ಆಗತ್ತೆ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತದೆ ಸ್ಟೆಪ್ ಜಡೆ ಹೇಗೆ ಕಟ್ಟೋದು ಅಂತ. ಇದಕ್ಕೆ ಸಾಗರಿ ಜಡೆ ಅಂತೆಲ್ಲ ಕೂಡ ಹೇಳ್ತಾರೆ. ಮತ್ತೆ ಇಲ್ಲಿ ಕೆಲವರು ಪಫ್ ಹಾಕಿ ಆ ತರ ಕೂಡ ಮಾಡ್ಬೋದು, ಆದ್ರೆ ಇದು ಸ್ವಲ್ಪ ಗಟ್ಟಿ ಇರ್ತದೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ,
ಈ ಸೈಡ್ಗೆ ಲೇಯರ್ ಉಂಟು ನೋಡಿ. ಎಸ್, ಇದು ಇನ್ನೊಂದು ಹೇರ್ ಸ್ಟೈಲ್. ಇದು ಹೇಗಂತ ಹೇಳಿದರೆ ನಾನು ಸೈಡಿಂದ ತಗೊಂಡಿದ್ದೇನೆ. ನೀವು ಹೇರ್ ಬೆಂಡ್ ಸ್ಟೆಪ್ ಜಡೆ ಕಟ್ತೀರಲ್ವ, ಸೊ ಅದೇ ಟೈಪಲ್ಲಿ ಇದು ಕೂಡ ಸೈಡಿಂದ ತಗೊಂಡು ಒಂದು ಲೇಯರ್ ಮಾತ್ರ, ಒಂದು ಸೈಡಿಂದ ಮಾತ್ರ ಲೇಯರ್ ತಗೊಳ್ತಾ ಹೋಗಬೇಕು. ಇದು ಇನ್ನೊಂದು ಸ್ಟೆಪ್ಪಲ್ಲಿ ಬರ್ತದೆ ನೋಡಿ. ಈಗ ನಾನು ಸ್ವಲ್ಪ ತಗೊಂಡಿದ್ದೇನೆ, ಒಂದು 3 ಲೇಯರ್ ತಗೊಂಡು ಒಂದು ಸೈಡಿಂದ ಮಾತ್ರ ಲೇಯರ್ ತಗೊಳ್ತಾ ಬರ್ತಿದ್ದೇನೆ ಸೈಡಿಂದ. ಇದನ್ನು ಫುಲ್ ನೇಯ್ದು ಕಟ್ಟಿ ಆನಂತರ ಸೈಡ್ಗೆ ಹಾಕಿದರೆ, ಅಂದರೆ ಲಾಂಗ್ ಹೇರ್ನವರಿಗೆ ಇದು ತುಂಬ ಟ್ರೆಡಿಷ್ನಲ್ ಲುಕ್ಕಲ್ಲಿ ಕಾಣ್ತದೆ. ಸೊ ಹಾಗಾಗಿ ಇದಕ್ಕೆಲ್ಲ ಡಿಸೈನ್ ಅದು ಇದೆಲ್ಲ ತುಂಬ ಇರ್ತದೆ, ಅದು ನಿಮಗೆ ಮಾರ್ಕೆಟಲ್ಲಿ ಸಿಗ್ತದೆ. ಬಟ್ ನಾನಿಲ್ಲಿ ಯಾವುದು ಯೂಸ್ ಮಾಡಿಲ್ಲ, ಸಿಂಪಲ್ ಆಗಿ ಟ್ರೆಡಿಷ್ನಲ್ ಆಗಿ ಯಾವ ಲುಕ್ಕಲ್ಲಿ ಕಾಣ್ಬೋದು, ಸೊ ಆ ಟೈಪಲ್ಲಿ ನಾನು ಹೇರ್ ಸ್ಟೈಲ್ ಮಾಡಿ ನೋಡಿ. ಇಲ್ಲಿ ಲೇಯರ್ ಇದನ್ನು ಬಾಚಣಿಕೆಯಲ್ಲಿ ತೆಗೆದ್ರೆ ಇನ್ನೂ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ನಾನಿಲ್ಲಿ ನಿಮಗೆ ಜಸ್ಟ್ ತೋರಿಸ್ತಿದ್ದೇನಲ್ವಾ ಹೇರ್ ಸ್ಟೈಲ್, ಹಾಗಾಗಿ ಕೈಯಲ್ಲೇ ತೆಗಿತಿದ್ದೇನೆ ನೋಡಿ. ಸೊ ಇದು ಈ ಥರ ಮಾಡಿ ಅಲ್ಲೇ ಒಂದು ನೈದು ಕಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಬೇಡ ನನಗೆ ಫ್ರೀ ಹೇರ್ ಸ್ಟೈಲ್ ಬೇಕು ಅಂತ ಹೇಳಿದರೆ ಅಲ್ಲಿ ಒಂದು ಏನು ಕ್ಲಿಪ್ಪ ರಬ್ಬರ ಏನಾದರೂ ಹಾಕಿ ಹಾಗೆ ಬಿಟ್ಟು ಬಿಡಬೇಕು ನೋಡಿ. ಒಂದು ಸೈಡಿಂದ ಮಾತ್ರ ತಗೊಂಡಿದ್ದೇನೆ. ನಿಮ್ಗೆ 2 ಸೈಡಿಂದ ಬೇಕು ಅಂತ ಹೇಳಿದರೆ 2 ಸೈಡಿಂದ ಕೂಡ ತಗೊಳ್ಬೋದು, ಅದು ನಿಮಗೆ ಬಿಟ್ಟದ್ದು. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಕಾಣುತ್ತೆ ಮಾತ್ರ. ಇದು 2 ಸೈಡಿಂದ ಕೂಡ ತಗೊಂಡಿದ್ದೇನೆ ನೋಡಿ ಲೇಯರ್. ಇದು ಇನ್ನೂ ಕೂಡ ತುಂಬ ಲೇಯರಲ್ಲಿ ತಗೊಳ್ಬೋದು. ಇದು ನಾನು ದಪ್ಪ ಲೇಯರಲ್ಲಿ ತಗೊಂಡಿದ್ದೇನೆ. ತೆಳು ಲೇಯರಲ್ಲಿ ತಗೊಂಡ್ರೆ ಇನ್ನೂ ನೀಟಾಗಿ ಕಾಣುತ್ತೆ. ಸೊ ಇದು ನೋಡಿ ಸೈಡ್ಗೆ 2 ಸೈಡಿಂದ ತಗೊಂಡದ್ದು. ಸೇಮ್ ಹೇರ್ ಸ್ಟೈಲ್, ಬಟ್ ಹೇರ್ ಬೆಂಡ್ ಟೈಪಲ್ಲಿ ಬರ್ತದೆ ಇಲ್ಲಿ ಮತ್ತೆ ಬ್ಯಾಕ್ ಎರಡು ಕೂಡ. ಇಲ್ಲಿ ನೋಡಿ ಹೀಗೆ ಬರ್ತದೆ. ಇದು ನೈದು ಕಟ್ಟಲಿಕ್ಕೆ ಸುಲಭ ನೋಡಿ. ಇಲ್ಲಿ ವಾಪಸ್ ಸ್ಟೆಪ್ ಜಡೆ ಕಟ್ಟಿ ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡಿ ಮತ್ತೆ ಇಲ್ಲಿಗೆ ಚಂದ ಕಾಣ್ತಾಳ ನಮ್ಮ ಸಾನು. ಎಸ್ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬೈ, ಟೇಕ್ ಕೇರ್. ನನ್ನ ಮಗಳ ಕಡೆಯಿಂದ ಕೂಡ ಬಾಯ್, ಆಯ್ತಾ?